ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನು ಬ್ಯಾಂಗ್ಳೂರು ಎಂಕ್ಲನ ಮೂಜಿನ ದಿನ ಕಾಂಡೆ ಕಾಂಡೆ ಸೊಪ್ಪು ದಾರ ಒಯ್ದೆರ್ ಸೊಪ್ಪು ದೆತ್ತೊಂಡೆ ಎಂಕುಲ್ಲ. ಇನ್ನು ಮೆಂತೆ ಸೊಪ್ಪು ಬೋಡ್ ಪಂಡೇರ ಅಂಕಲ್ ಅಂಚ ಅದು ಮೆಂತೆ ಸೊಪ್ಪುಲ ಕೊತ್ತಂಬರಿ ಸೊಪ್ಪು ಇಜ್ಜಾಂಡು ಕೊತ್ತಂಬರಿ ಸೊಪ್ಪುಲ ದೆತ್ತೊಂಡ ಅಲ್ಲ ಕುಲ್ಲೊಟ್ಟಿಗೆ ಗೊಬ್ಬು ಅಲ್ಲ ಗೊಬ್ಬು ಪೋ ವರ್ಷು ಪೋ ಅಲ್ಲಕ್ಲ ಬಾಲ್ ಗೊಬ್ಬುನ್ ಪೋ ಮುಕ್ಳು ವಾಕಿಂಗ್ ಅಂತ ಓಂದ ಇಟ್ಟಿರ್ಲೇರು ಬ್ರಾಮರಿ ಕೂರು ಗೊಬ್ಬು ಹೋದಾನೆ. ನೀರುಳ್ಳಿ ಕಟ್ಟಿಂಗ ಇನ್ನು ಮಟನ್ಲ ಚಿಕನ್ಲ ಸ್ಪೆಷಲ್ 100 ಗ್ರಾಮ್ಗೆ 100 ರೂಪಾಯಿ ಅಂತೆ ಉಂಟಾ? ಹಾಂ ವರ್ಷ ಗ್ಯಾಸ್ ಬಂದ್ ಮಂತು ಬಟಾಣಿ ಎಷ್ಟು ಇದೆ ನಾವು ಬರ್ಚಿ ನೆಲ ಕಡಲೆ ಪುರ ಬರ್ಚಿ ಬೋಡಾ ಅವು ಉಂಡೆ ಉಂಡು ಮೊಸರು ಎಷ್ಟು ಅದು ಮೊಸರು ದಾಲ್ ಕೆಜಿಗೆ ಅವು ಅವು ಎಡ್ಡೆ ಒಂದು ಯಾವ ಅಂದಿ ದಾಲು ಗೆಡ್ಡೆ ನಿಕ್ಲೆ ಗೇಪಲವರ ಮನ್ಪೈತೆ ಅರ್ಧ ಕೆಜಿ ಕೊಡ್ತೀರಾ? ಅದು ಅರ್ಧ ಕೊಡಿ. ಒಂದು ನಮ್ಮದೇ ತೊಂದ ಹೆಸರು ಬೇಳೆ ಕೊಡಿ. ದೆತ್ತೊಂದೆ ಗೊತ್ತುಜ್ಜಿ ಬುರಣಿ ದೆತ್ತೊಂದೆ ಅವ್ರು ಉಂಡು. ಒಂದು ಚಿಕನ್ ಸಾಂಬಾರ್ಗೆ ಒಂದು ಮಟನ್ ಸುಕ್ಕಾಗ ಮಸಾಲ ಫ್ರೈ ಆಗ್ತದ ಚಿಕನ್ ಸಾರು ಚಿಕನ್ ಸಾರು ಬೋಡೆಗೆ ಎಂಕಲು ಮಧ್ಯಾಹ್ನದ ಅಡಿಗೆ ರೆಡಿ ಮಂತಂದು ಇಪ್ಪನಾಗ ಅಶಿತನ ಫ್ರೆಂಡ್ ನಕಲು ಬತ್ತಿತ್ತೇರು ಅಕಲು ಅಕ್ಲೆಲ್ಲ ಅಡಲಿತ್ತೇರು ಮಧ್ಯಾಹ್ನ ಮನಸ್ಸಿಗೆ ಮಸ್ತ್ ರಂದದ್ದು ಪೋಯರು ಅಂಚ ಎಂಕಲು ಅಡಿಗೆನ ಕ್ಯಾನ್ಸಲ್ ಮಂತದ್ದು ಮಧ್ಯಾಹ್ನ ಅಕ್ಲೆಲ್ಲ ಅಡ ಮನಸ್ಸಿಗೆ ಪೋಂದಿಲ್ಲ. ಡಸ್ಟ್ಬಿನ್ ಪಾಡು ಅಷ್ಟೇ ಓಪನ್ ಅನ್ಬೋದು ಚಿನ್ನ ಫೋಟೋ ತೆಪ್ಪೋದು ಒಜೆಲಕ್ಕ ಕಟ್ಟೆ ಎಲ್ಲೆಲ್ಲೆ ಪೀಸ್ ಒಂದು ಫ್ರೈಡ್ ಚಿಕನ್, ಒಂದು ಪೆಪ್ಪರ್ ಫ್ರೈಡ್ ಚಿಕನ್, ಒಂದು ಕಾರ್ನ್ದ ಒಂಜಿ ಕಾರ್ನ್ದ ಅಲೌದು ಅಡಿಕೆಗೆ ಮಸಾಲ ಮಾತ್ರ ರೆಡಿ ಮಂತದ್ದು ಇದ್ದಿತ್ತದೆ ಒಂದು ಫ್ರಿಜ್ ಇಡದೀಯ ಬೊಕ್ಕ ಮಸ್ತ್ ಸರ್ತಿ ಕಾಲ್ನ ಮಂತೇರು ಅಂಚಾದ ಬೊಕ್ಕ ಕಾಲ್ ಪೂರ ಮಂತ್ನಾಗ ನಮ್ಮ ಪೋಯ್ಜಿನೆಲ್ಲ ಸರಿ ಅಪ್ಜಿ ಆತ ಪ್ರೀತಿ ಇಡ್ಲೆಪ್ಪನಾಗ ನಮ್ಮ ಮಕ್ಳ ಒಂಜಿ ಪ್ರೀತಿಗೆ ಬೆಲೆ ಕೊರೋಡೆ ಹಾಕೊಂಡು ಅಂಚಾದ ಪಿದಾಟ ಪೋಂದಿಲ್ಲ ಮಧ್ಯಾಹ್ನದ ಮನಸ್ಸಿಗೆ ಹಾಕ್ಲಿಲ್ಲಡೆ ಒಂದು ವೇಳೆ ಆಶಿತ್ನ ಫ್ರೆಂಡನ್ನ ಯಾನು ಲೈಫರ ವ್ಲಾಗ್ ಮನ್ಪರೆ ಪೋಯ್ಜಿ ಅವು ಸರಿ ಆಗ್ತದೆ ಯಾಕಲ ಪರ್ಮಿಷನ್ ಇದ್ದಂದು ವ್ಲಾಗ್ ಮನ್ಪ ಇದೊಂದು ಜಿಲ್ಲೆ ಕ್ಲಿಪ್ಪಿಂಗ್ ಇರ್ತೀನಿ ಇಮ್ಮೆಟ್ಟು ಮಟನ್ ಸುಕ್ಕಾಗ ರೆಡಿ ಮಂತೊಂದಿಲ್ಲ. ಮಧ್ಯಾಹ್ನ ಇಂಕ್ಲಿಗೆ ಆಶಿತ್ನ ಫ್ರೆಂಡನ್ನೆರಡು ಮನಸ್ಸಿಗೆ ತಿತ್ತೇರು ಅಂಚ ಮಧ್ಯಾಹ್ನ ಹಂಚಿಪೋಯ ಅಂಚದು ಮಧ್ಯಾಹ್ನ ಚಿಕನ್ ಮಟನ್ ಪೂರ ಸಾಮಾನು ಫ್ರೈ ಮಂತದ್ದು ಮಸಾಲೆ ಮಂತದ್ದು ಇದಿತ್ತೆ ಅದಕ್ಕೆ ಒನಸ್ಸಿಗ್ಲೆತ್ತೇರು ಅಶಿತ್ನ ಫ್ರೆಂಡನ್ನೆರಡು ಅಂಚದು ಅಡೆ ಪೋಯ ಮಧ್ಯಾಹ್ನ ಅಂಚ ಒನಸ್ ಪುರ ಅದಾಲ್ತು ಬನ್ನ ಬಯ್ಯ ಚಾ ಪುರ ಪರ್ದು ಇತ್ತೆ ಬಯ್ಯದ ಕಚ್ಚಿಪ್ ಮಂತೊಂದಿಲ್ಲ ಮಟನ್ ಸಾಂಬಾರ್ಲ ಚಿಕನ್ ಸುಕ್ಕಲ ನೈಟ್ಗೆ ಎಂಕೊಂಚಿ ನಾಲಿ ಬೇನೆ ಕೋಡಿರ್ದಿಂಚ ಇಂಚ ಪಂದವರಾಜಿ ಆಪುಜಿ ಕೋಡೆ ಪೇನ್ ಕಿಲ್ಲರ್ ಕಂದುಂಡು ಆಂಡಲ ಕಮ್ಮಿ ಆತಜಿ ಪೇನ್ ಆಯಿಂಟ್ಮೆಂಟ್ ಪಾಡೊಂದುಲ್ಲ ಸ್ಪ್ರೇ ಪಾಡೊಂದುಲ್ಲ ಆಂಡಲ ಮಸ್ತ್ ಬೇನೆ ಇತ್ತೆ ಬಯ್ಯ ಬಯ್ಯ ಜೋರಾಂಡ್ ಬೇನೆ ಜ್ವರ ಬತ್ತಿಲ್ಲಕ ಅವನು ಬೇನೆ ನಿಜವಾದ ಎಂಕ್ಲು ಇನ್ನಿ ಪಿದಾಡ್ ನಕುಲು ಇನ್ನಿ ಪಿದಾಡ್ರೆ ಉಡ್ಜೇರು ಒಂದು ದಿನ ಕುಲ್ಲೆ ಅಂದು ಇಂಚ ಇನ್ನಿತ್ತೆ ಹಾಲ್ಟ್ ಆತ ಎಲ್ಲ ಪಿದಾಡುನು ಶನಿವಾರ ಇತ್ತು ಐಕ್ಲ ಚೊರೆ ಒಂದು ಬನ್ನೆ ಅಲ್ಲ ನಾಲಿ ಬೇನೆ ಎಂಕ್ಲ ಹುಷಾರಿಜ್ಜಿ ಎಲ್ಲ ಒಂಜಿ ಕುಲ್ಲೆ ನಾನೇಪ ಬರ್ಪಾರು ಬ್ಯಾಂಗ್ಳೂರು
ಎಂಕ್ಲಾಂಡೆಲ್ಲ ಬರುವ ಮೇರ್ನ ಸದ್ಯಕ್ಕೂ ಬರಯಾರು ಅರೆ ರಜೆ ಮಾತ ತಿಕ್ಕುನ್ ಕಮ್ಮಿ ಫಸ್ಟ್ ಟೈಮ್ ಆತ ಬರ್ತೀನಿ ಈಗ ರಂದು ಒಂಜಿ ದಿನ ಕುಲ್ಲೆ ಸಂಡೆ ಪೋಲೆ ಅಪ್ಪ ಹೆಂಗೆ ತಿರ್ಗಿ ತುಯ್ಯಾರನೇ ಹಬ್ಬದಿ ಜಸ್ಟ್ ಸರ್ತಾನೆ ದಿವನು ಲೇತಿಂಚ ಮಂತನೆಲ್ಲ ಹಬ್ಬಿ ವರ್ಷ ಮೊಬೈಲ್ ದಿಲ್ಲ ಚಾರ್ಜ್ ರೆಕಾರ್ಡ್ ಇಡ್ತಿದ್ದೆ ಚಾರ್ಜ್ ಇಚ್ಚಣ್ಣದ ದಾದ ಅನ್ಪುನಿ ಹಾಂ ದೀಪನ ದೀಲ ಪೋ ಅಂತ ವಾಕಿಂಗ್ ಪೋ ಪಪ್ಪಲ ಬಾಲೆಲ್ಲ ಪೋತಿರತ್ತ ಬ್ರಾಹ್ಮರಿ ನಗುಲು ಬ್ರಾಹ್ಮರಿ ಒಲ್ಲ ಅಲ್ಲ ಮೇರ್ಲ ಬ್ರಾಹ್ಮರಿಲ್ಲ ರೋಡ್ ವಾಕಿಂಗ್ ಪೋತೇರು ಎಲ್ಲ ನಡ ತೊಗೊಂಬತ್ತೆ ಅದನ್ನ ಸೇಲ್ ಮಂತೊಂಬತ್ತೇನೆ ಟೆನ್ಷನ್ ಕಾಣೆಡು ಕತ್ತಲೆ ಮುಟ್ಟಲ್ಲ ಸೇಲ್ ಮಂತೊಂಬರು ಒಂದಿಪ್ಪೇರು ಅಡೆ ಮುಟ್ಟ ಪೋದು ಬತ್ತೆ ತಿಕ್ಕಿಜೇರು ಅಕ್ಕುಲಂಚಿ ಮಿತ್ತು ಪೋತೀನಿ ನಿಂಚಿ ತಿತ್ತು ಪೋಯಿನಿ ಏನಕ್ಕೂ ಕಿತ್ತು ಪೋತೀರ ನಿಂಚು ಪೋಯಿ ಅಕ್ಕುಲ್ ರೋಡ್ ಮಿತ್ತು ಪೋತೀರ ಬಾಲ ಕೈಟ್ಟೆ ಜೆತ್ತಲಿಗೆ ಹಾರು ಇಲ್ಲಡ್ಕಂತ ಜಬ್ಡಾರಿ ನಾಡೋನ್ ಪೋತೀನಿ ವರ್ಷ ರೋಡ್ ಅಂಚಿಂತುಗೆ ವರ್ಷ ಹಾಕಿ ನಾಚಿಕೆ ನಿಂಗೆ ಕೈ ತೆಗಿ ಏ ನೋಡು ವರ್ಷ ಹೋದ್ನಾ ಹಾಯ್ ಚಿಂಟು ಹಾಯ್ ಮಾಡು ಹಾಯ್ ಚಿಂಟು ಹಾಯ್ ಮಾಡ ರಾಗಿ ಮುದ್ದೆ ತಿನ್ನು ಅದು ನಮ್ಮೂರು ಸ್ನ್ಯಾಕ್ಸ್ ನೀನು ತಿಂದಿದ್ಯಾ ಆ ಥರ ಸ್ನ್ಯಾಕ್ಸ್ ಯಾವತ್ತಾದ್ರು ತಿಂದಿದ್ಯಾ ಇಲ್ಲ ಅಲ್ವಾ ಅದು ನಮ್ಮೂರು ಸ್ನ್ಯಾಕ್ಸ್ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ ರಾಗಿ ಮುದ್ದೆ 4 ಗ್ಲಾಸ್ ನೀರಾ ಒಂದು ಸಣ್ಣ ಸಣ್ಣದು 4 ಆಗ್ತದೆ 2 ಹಾಕಿದ್ದು ಸಾಕು ಮೊನ್ನೆ ಕೂಡ 4 ಆಗಿತ್ತಲ್ಲ ಯಾಕಂದ್ರೆ ಗಂಟಾಗಲ್ಲ ಉಪ್ಪು ಹಾಕಿದ್ರಾ ಸ್ವಲ್ಪ ಉಪ್ಪು ಹಾಕಿದ್ರೆ ಗಂಟಾಗಲ್ಲ ಮತ್ತೆ ಸ್ವಲ್ಪ ಆಯಿಲ್ ಗಂಟಾಗಬಾರ್ದು ಅಂತ ಸ್ವಲ್ಪ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ಪೌಡರ್ ಹಾಕ್ಬೇಕಾಯ್ತು ಅಷ್ಟೇ ತುಂಬಾ ಹಾಕ್ಬಾರ್ದು ಫಸ್ಟ್ ಈಗ ಎಷ್ಟು 2 ಸ್ಪೂನ್ ಗಂಜಿ ತರ ಮಾಡ್ಕೋಬೇಕು ಫಸ್ಟಿಗೆ 2 ಸ್ಪೂನ್ ಗಂಟಿರಬಾರ್ದು ತಿರುಗಿಸ್ತಾ ಇರಬೇಕು ಒಮ್ಮೆಗೆ ತಿರುಗಿಸಿದ್ರೆ ಎಲ್ಲ ಬಿಡ್ತದೆ ಬೇಗ ಹೀಗೆ ಆಗಬೇಕು ಗಂಜಿ ಹಾಗೆ ಇದು ಕುದಿಬೇಕು ಮತ್ತೆ ವಾಪಸ್ ಹಾಕುದಾ ಮತ್ತೆ ಲಾಸ್ಟ್ ಕುದಿಬೇಕಾದ್ರೆ ಹಾಕೋದು ಹೀಗೆ ಗಂಟು ಇಲ್ಲದೆ ಇರೋ ಹಾಗೆ ಕಲಸ್ತಾ ಇರ್ಬೇಕಾ ಇಲ್ಲ ಕಲಸೋದೇನಿಲ್ಲ ಒಮ್ಮೆ ಕಲಸಿ ಬಿಟ್ರೆ ಮತ್ತೆ ಗಂಟು ಆಗಲ್ಲ ಏನಾಗಲ್ಲ ಇನ್ನು ಕುದಿಲಿಕ್ಕೆ ಬಿಡ್ಬೇಕಿದೆ ಕುದಿಲಿ ಕುದಿತಿರುವಾಗಿನ ಹಾಕುದಾ ಹೌದು ಅದ್ಯಾಕೆ ನೀರು ಗ್ಯಾಸ್ ಸ್ಲೋ ಇಟ್ಟು ಹಾಕೋದು ವಾಪಸ್ ಈಗ ನಾನು 4 ಗ್ಲಾಸ್ ನೀರು ಇಟ್ಟಿದ್ದೇನಲ್ಲ ಇದರಲ್ಲಿ ಒಂದು ಅಂದಾಜಲ್ಲಿ 4 ಗ್ಲಾಸ್ ಹಾಕೋದು 4 ಕಪ್ಪು ಮತ್ತೆ ತೆಳುವಾದ್ರೆ ಸ್ವಲ್ಪ ಪುಡಿ ಹಾಕೋಬಹುದು ಮತ್ತೆ ತುಂಬಾ ಜಾಸ್ತಿ ಆದ್ರೆ ದಪ್ಪ ಗಟ್ಟಿ ಆಗ್ತದೆ ಈಗ ನೀನು ಅದನ್ನ ಯಾವ್ದ್ರಲ್ಲಿ ಕಡೆಯುವ ಕೋಲಿಲ್ವಾ ನಾನು ಅದು ಕಡಿಯೋ ಕೋಲಲ್ಲಿ ಅಂದ್ರೆ ಇದು ಈಸಿ ಯಾಕಂದ್ರೆ ಇದು ಇದ್ರಲ್ಲಾದ್ರೂ ಇಲ್ಲಿ ನೋಡಿ ಇದ್ರಲ್ಲಿ ಹಾಕಿ ಹೀಗೆ ಮಾಡ್ಬೋದು ಲಾಸ್ಟಿಗೆ ಏನ್ ಗೊತ್ತಾ ತಪ್ಪಲೆಯಲ್ಲಿ ಮಾಡ್ಬೇಕಂದ್ರೆ ಕೋಲ್ ಬೇಕು ಗಂಟೆಲ್ಲ ಹೊಡಿಲಿಕ್ಕೆ ಮೇನ್ ಅದು
ಹಾ ಹಾ ಇದ್ರಲ್ಲಾದ್ರೆ ಈ ಹಿಂದೆ ಇದೆಯಲ್ಲ, ಇದ್ರಲ್ಲಿ ಹೀಗೆ ಮಾಡ್ತಾ ಇದ್ರೆ ಅದ್ರಪ್ಪ ಇದೆಲ್ಲ ಒಡೆಯುತ್ತೆ. ಮೇನ್ ಇದ್ರಲ್ಲಿ ಗಂಟಾಗ್ಬಾರ್ದು, ಅದು ಗಂಟಾಗದು ತಿನ್ಬಾರ್ದು, ಜೀರ್ಣ ಆಗಲ್ಲ. ಹಸಿ ಇರುತ್ತಲ್ಲ ಹಿಟ್ಟು, ಹಸಿ ಇರುತ್ತಲ್ಲ ಇದಾಗುತ್ತೆ. ಪಾತ್ರೆಯಲ್ಲಿ ಎಕ್ಸ್ಪರ್ಟ್ ಇರೋರು ಮಾಡ್ಬೇಕು. ಇದ್ರಲ್ಲಿ ಇನ್ನು ಬಿಗಿನರ್ಸ್, ಈಗ ಕಲಿಯೋರು ಈ ತರ ಫಿಲ್ ಮಾಡಿ ಬಿಟ್ರೆ ಒಂದು 5 ನಿಮಿಷ ತಿರ್ಗಿಸ್ಬೇಕು ಅಂತಿಲ್ಲ. ಈಗಿಲ್ಲ, ಈಗ ತಿರುಗಿಸ್ಬಾರ್ದು. ಈಗ ತಿರ್ಗಿಸಿದ್ರೆ ಫುಲ್ ಗಂಟಾಗ್ತದೆ, ಹಸಿ 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 ಇದಾಗ್ತದೆ. ಹೀಗೆ ಬಿಡ್ಬೇಕು, ಕುದಿಬೇಕಿದ್ರಿಗೆ ಹಾಕ್ಬೇಕು. ಇದು ಫುಲ್ ಆಗ್ಬೇಕು. ಈ ತರ ಫುಲ್ ಆದಾಗ ಸ್ವಲ್ಪ ಸ್ಲೋ ಮಾಡಿ ಈ ತರ ಕ್ಲೋಸ್ ಮಾಡಿ ಬಿಡ್ಬೇಕು, ಬೇಯಬೇಕು. 5 ನಿಮಿಷ ಬೇಯಬೇಕು. ಅದು ಕರೆಕ್ಟ್. ಅದು ಹಬೆಯಲ್ಲಿ ಈಗ ಕ್ಲೋಸ್ ಆಗಿರುತ್ತಲ್ಲ, ಅದ್ರ ಹಬೆಯಲ್ಲಿ ಒಳಗಡೆ ಇಟ್ಟು ಇದೆಲ್ಲ ಬೇಯಬೇಕು ಚೆನ್ನಾಗಿ. ಮತ್ತೆ ಇದ್ರ ಹಿಡಿಯಲ್ಲಿ ಈ ತರ ತಿರುಗಿಸ್ತಾ ಬಂದ್ರೆ ಗಂಟೆ ಹೋಗುತ್ತೆ. ಅದಕ್ಕೆ ಕಲಿಯೋರೆಲ್ಲ ಬೇಗ ಇದ್ರಲ್ಲಿ ಮಾಡ್ಬೇಕು. ನಾನಂದ್ರೆ 2-3 ಮುದ್ದೆ ಮಾಡೋದು. ಅದಕ್ಕೆ ಈ ತರದ್ರಲ್ಲಿ ಮಾಡಿದ್ರೆ ಬೇಗ ರಪ್ಪ ಆಗ್ತದೆ. ಒಂದು 5 ನಿಮಿಷ 10 ನಿಮಿಷ ಬೇಯ್ತದಿಪ್ಪುಂಡು. ಬೇಯ್ತೇನೆ ನಮ್ಮಲ್ಲ ಇಕ್ಕಡೆ ಮಿಕ್ಸ್ ಮನ್ಪೊಡು. ನೆಟ್ಟೆ ಅರ್ಶಿತ ವಾಯ್ಸ್ ಕೊಡ್ತಲ್ಲ ಅಣ್ಣ ಬಾಲೆ ಪಿತಾಯ್ಡು ಬಲ್ತದಿನ ಸರಿ ವಾಯ್ಸ್ ಬೈದಂಡು ಅವೇನು ಕಾಪಿ ರೈಟ್ ಬರ್ಪುಂಡು. ಅದಕ್ಕೋಸ್ಕರ ಯಾನ್ ನೆಟ್ಟೆ ವಾಯ್ಸ್ ಡಿಲೀಟ್ ಮಾಡ್ತದೆ ಯಾನ್ ಕೊರೊಂದಿಲ್ಲ. ಇಂಚ ಕರೆಕ್ಟ್ ಮಿಕ್ಸ್ ಮನ್ಪೊಡು. ಒಂದು ಬೇಯ್ತದಿಪ್ಪುಂಡು ಹಿಟ್ಟು ಕರೆಕ್ಟ್ ಮಿಕ್ಸ್ ಆವಡೊಂದು. ಮಿಕ್ಸ್ ಆಗಿ ನೆಕ್ ತಕ್ಕ ಒಲ್ಲ ನೀರು ಕಮ್ಮಿ ಅಂಡ ನೆಕ್ ಬೆಚ್ಚ ಕೊದ್ದಿದ್ದಿನ ನೀರು ಇತ್ತಂಡ ಮಿಕ್ಸ್ ಮನ್ಪೊಲಿ ಚೂರು ಚೂರು ಪಾಡ್ದು. ಹಿಟ್ಟು ಕಮ್ಮಿ ಆದಿತ್ತಂಡ ಚೂರು ಹಿಟ್ಟೆಲ್ಲ ಪಾಡ್ದು ಮಿಕ್ಸ್ ಮನ್ಪೊಲಿಗೆ. ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಟರ್ನ್ ಮಾಡ್ತಾನೆ ಇದ್ರೆ ಗಂಟೆಲ್ಲ ಒಡೆಯುತ್ತೆ. ಸ್ವಲ್ಪ ಇದು ಗಟ್ಟಿ ಆಯ್ತು. ಹಾಕೋಬಹುದು ಸ್ವಲ್ಪ ನೀರು, ಬಿಸಿ ನೀರು. ಅದೇ ಅದೇ ಏನಾಗಲ್ಲ. ನೋಡು ಕಲರ್ ಚೇಂಜ್ ಆಯ್ತಲ್ಲ ಈಗ. ಹೌದು, ಚೇಂಜ್ ಆಗ್ತದೆ. ಒಂದೇ ಮುದ್ದೆ ಮಾಡೋದು. ಒಂದೇ ಗ್ಲಾಸ್ ನೀರು, ಒಂದೇ ಕಪ್ ಇದು ಹಾಕೋಬಹುದು. ರಾಗಿ ಪುಡಿ ಮಾಡೋದಾದ್ರೆ ಬಿಸಿಲಿಗೆ ಇಟ್ಟು ಕೊಡ್ಬೇಕಾ? ಮತ್ತೆ ಇದು ಮಾಡ್ಬೇಕಾ, ತಂದು ಜಾರ್ ರೆಡಿ ಮಾಡ್ಬೇಕಾ? ಆಶಿ ಅವ್ರು ನೀ ಯಾರನ್ನ ನಿಕ್ಕ ಗೊತ್ತುಜ್ಜಿ ಬುದ್ಧಿ ಅನ್ನ ನಿಕ್ಕ ಗೊತ್ತುಜ್ಜಿ ವರ್ಷ ನೂಕೊಚ್ಚಿ ವರ್ಷ ವಾಟರ್ ಬಾಟಲ್ ನೂಕೊಚ್ಚಿ ವರ್ಷ ಗೊತ್ತಾಡ ರಾಗಿ ಮುದ್ದೆ ಮಂತಾರೆ ನೀರ್ ಪಾಡ್ನ ಕಲಡವನು ತಿನ್ಪುನು. ಆಲ್ ಮೆಕ್ಡಾನಲ್ಡ್ಸ್ ಇದು ಬಿಸಿ ಇದಲ್ಲ, ಹೇಗೆ ಇದನ್ನ ಉಂಡೆ ಮಾಡೋದು? ನೀನ್ ನೋಡು ಮುದ್ದೆ ರೆಡಿ. ರೆಡಿ ಆಯ್ತು ರಾಗಿ ಮುದ್ದೆ.
ನಾವು ಸಹ ಮಾಡುವ ಮಂಗಳೂರಲ್ಲಿ ರಾಗಿ ಮುದ್ದೆ ಮತ್ತು ಹರ್ಷಿತನಿಗೆ ವಿಡಿಯೋ ಕಳಿಸುವ. ನಾವು ಸಹ ಮಾಡಿದ್ವಿ. ಮಾಡಿದ್ದೀರಾ? ಇಲ್ಲ, ನಾನು ತಿಂದದ್ದೇ ಮೊನ್ನೆ ಫಸ್ಟ್ ಟೈಮ್ ಅಲ್ವಾ. ದಿವ್ಯಾಕ ಅವ್ರು ಅವರು ಮಂಡ್ಯದಲ್ಲಿರುವಾಗ ನಾವು ಹೋಗಿರುವಾಗ ಮಾಡಿರಲಿಲ್ಲ ರೈಸ್ ಅಂದರೆ ತಿನ್ನಲ್ಲ ಅಂತ. ನನಗೆ ಆ ಟೈಮಲ್ಲಿ ತಿನ್ನುವ ಇಂಟ್ರೆಸ್ಟ್ ಕೂಡ ಇರಲಿಲ್ಲ, ಬೇಡಕ್ಕ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಮಾಡಿರಲಿಲ್ಲ. ನೀನು ಮೊನ್ನೆ ಬರುವಾಗ ರೆಡಿ ಇತ್ತಲ್ಲ, ಹಾಗೆ ತಿಂದದ್ದು ನಾವು. ಅಲ್ಲಿ ಸ್ವಿಚ್ ಆನ್ ಈಗ ಅಶ್ವಿನ್ ಅಣ್ಣಗೆ ನೀವು ಯಾರು ತಿನ್ನಲ್ಲ ಅಂದ್ರೆ ಅಷ್ಟು ಕೂಡ ಅವರೇ ತಿಂತಾರಲ್ಲ. ನಾನಲ್ಲಿ ಮಂಗಳೂರಲ್ಲಿದ್ದಾಗ ಇಷ್ಟಿಷ್ಟು ದಪ್ಪ ಇದೆ ತಿಂತಿದ್ದು. ಅವನಿಗೆ ಅಷ್ಟು ಇಷ್ಟ ಆಗಿದೆ. ಒಳ್ಳೇದಂತ ಹೆಲ್ತ್ಗೆ ಒಳ್ಳೇದು ಅಂತ ಸೆಲೆಕ್ಟ್ ಮಾಡ್ತಾರೆ ತಿನ್ಲಿಕ್ಕೆ. ಮತ್ತೆ ಮಟನ್ ಸಾರಿಗೆ ಒಳ್ಳೇದಾಗುತ್ತೆ. ನಿಕ್ಕಾರ್ನ ಬುದ್ಧಿ ಗೊತ್ತುಜ್ಜಿ. ಇತ್ತ ಉಂದಾನಾಗ ಬ್ಯಾಗ್ ಪ್ಯಾಕ್ ಆಡಕ್ಕೆ ಮೂಡ್ ಚೇಂಜ್ ಆಯ್ನಿ. ಪೋಕ ಪೋಕ ಬನ್ನೋದಿನ ಒಂದು ದಿನ ಫುಲ್ ನೋಡು ವರ್ಷ ಚೇಂಜ್ ಕಜ್ಜರಿ ಏರ್ಪೋಡ ವರ್ಷದಾದ ಮತ್ತೆ ವರ್ಷದಾದ ಬಂತ ಹಾಗೆ ಅಷ್ಟಕ್ಕೆ ಇಲ್ಲೊಂದು ರಾಗಿ ಬುದ್ಧಿ ಎಲ್ಲರೂ ಕೂಡ ರಾತ್ರಿದ ಒನಸುಕ ಮಟನ್ ಸುಕ್ಕ ಅಂಚನೆ ಚಿಕನ್ ಗ್ರೇವಿ ಅಂಚನೆ ಒಂತೆ ಮಟನ್ ಸಾರ್ಲ ಮಂದದೆ ಅವ ಅಶ್ವಿನಿಗೆ ಮುಖ ರಾಗಿ ಮುದ್ದೆ ಇನ್ನಿತ್ತ ಒನಸೆಂಕ್ಲೆನ. ಓಕೆ ಫ್ರೆಂಡ್ಸ್, ಇನ್ನಿತ್ತು ಈ ವ್ಲಾಗ್ ಇಷ್ಟ ಆದಿತ್ತನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂತ್ಲೆ ಅಂಚನೆ ನಾನು ಎಲ್ಲದ ವ್ಲಾಗ್ ತಿಕ್ಕಗ.